ಎಸ್, ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಂಡಿರುವಂತಹ ದಕ್ಷಿಣ ಕನ್ನಡ 1-0 ಪ್ರಥಮ ಉಪಾಂತ್ಯ ಪಂದ್ಯದ ಪ್ರಥಮ ಸೆಟ್. ಎಸ್, ಗುಡ್ ಶಾಟ್. ಯಶಸ್ಸಿನ ಹೊಡೆತದೊಂದಿಗೆ ಹೆಜಮಾಡಿ ಫ್ರೆಂಡ್ಸ್ ಎಸ್, ಕೇವಲ 1 ಅಂಕದ ಬೇಡಿಕೆ ಸಮಬಲಕ್ಕಾಗಿ. ಖಾಲಿ ಜಾಗದ ಭರ್ತಿ, ಮರುಭೂಮಿಯಷ್ಟು ಖಾಲಿ ಜಾಗ. 4-2. ಅಲ್ಲಿಂದಲ್ಲಿಗೆ ತನ್ನ ತಾಕತ್ತೇನೆಂದು ತೋರಿಸಿಕೊಟ್ಟಿರುವಂತಹ ಇದೇ ಸಂಖ್ಯೆ 10ರ ಸಚಿನ. ಇನ್ಸ್ಟಾಗ್ರಾಮ್ ನಲ್ಲಿ ಅದೆಷ್ಟೋ ಜನ ಫಾಲೋವರ್ಸ್ ಇರಬಹುದು, ಆದರೆ ಹುಡುಗಿಯರ ಪಾಲಿಗೆ ಈತನು ಅಣ್ಣ. ತಡೆಗೋಡೆ 4 ಸಮ, 4 ಈಚ್. ಮತ್ತೆ ತಡೆಗೋಡೆ 5-4. ಶಾರ್ಟ್ ಪಾಸ್, ಅಲ್ಲಿಂದಲ್ಲಿಗೆ ನೆಗೆತ, ಜಿಗಿತ, ಬಿಗಿತ, ಹೊಡೆತ. ಇದು ವಾಲಿಬಾಲ್ ನ ತಕದಿಮಿತ. 5-5ರಲ್ಲಿ ಸಮಬಲ. 5 ಈಚ್. ಹೊಡೆತದಲ್ಲಿ ಬಲವಿತ್ತು, ಆದರೆ ಅಂಕಣದಿಂದ ಹೊರಗಿತ್ತು. ಸವಣೂರು ವಿಶಾಲವಾಗಿದೆ. ವಾಲಿಬಾಲ್ ಅಂಕಣದ ಉದ್ದ ಮಾತ್ರ 18 ಮೀಟರ್, ಅಗಲ 9 ಮೀಟರ್ ಮಾತ್ರ. ಸಿಕ್ಸ್ ಈಚ್. ಸರ್ವಿಸ್ ನಲ್ಲಿ ವೈಫಲ್ಯತೆ. ಅಲ್ಲಿಂದ ಅಲ್ಲಿಗೆ ಯಶಸ್ಸಿನ ಹೊಡೆತವನ್ನು ಗುರುತಿಸಿಕೊಂಡಿರುವಂತಹ ಪ್ರಭಾಸ್ ಪುಟ್ಟ. ಎತ್ತರಕ್ಕೆ ಸರಿ ಸಮಾನವಾದ ಹೊಡೆತ. ಆಯ ತಪ್ಪಿದಂತ ಸರ್ವೀಸ್. ಸಿಂಗಲ್ ಪ್ಯಾಕ್. ಚೀನಾದ ಮಹಾಗೋಡೆಯನ್ನು ಬೇಕಾದರೂ ಬಿರುಕಿರಬಹುದು, ಇವನ ತಡೆಗೋಡೆಯಲ್ಲಿ ಬಿರುಕೇ ಇಲ್ಲ. ಪ್ರಭಾಸ್ ಪುಟ್ಟ. ಚೆಕ್ಔಟ್. ಜಾರಿ ಬಿದ್ದಂತ ವಾಲಿಬಾಲ್ ಜಾಣ. ಸವಣೂರಿನ ಮಣ್ಣನ್ನು ತಮ್ಮ ಮನೆಗೆ ಕೊಂಡೊಯ್ಯುವಂತ ಆಸೆ. 9 ಈಚ್. 9-9. ಟೆನೀಚ್. 11-10. ಇದೀಗ 1 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿದೆ ಈ ಭಾಗದ ದಕ್ಷಿಣ ಕನ್ನಡ. 11-10. ಮನುಷ್ಯನ ಹೃದಯದ ಭಾರ ಎಷ್ಟು ತೂಗುತ್ತದೆಯೋ ಅಷ್ಟೇ ಭಾರ ತೂಗುವಂತ ವಾಲಿಬಾಲ್.
11-12. ಹೊಂದಾಣಿಕೆ ಆಟದ ವೈಫಲ್ಯತೆ 12-12. It's 13 each. ಮತ್ತೆ 13ರಲ್ಲಿ ಸಮಬಲಗೊಂಡಿದೆ. 12ರಲ್ಲೂ ಸಮ, 13ರಲ್ಲೂ ಸಮ. ಅದೇ ರಾಗ, ಅದೇ ಹಾಡು. ಶಾಟ್ 14-13, 14-13. ಈ ಕ್ರೀಡಾಕೂಟದ Yes, 14-15, 14-15. ದಪ್ಪ ಮರದ ಗಾಳಿ ಕಂಟ್ರೋಲ್ ಡಿಪರ್ ಹಾಟ್ ಬಸ್ 15 each. 15ರ ಸಮಬಲ. ಇವತ್ತಿನ ಪಂದ್ಯವನ್ನು ವೀಕ್ಷಣೆ ಮಾಡುವುದೇ ಒಂದು ರೀತಿಯ ಯೋಗ್ಯ, ಭಾಗ್ಯ, ಸೌಭಾಗ್ಯ. ಖಾಲಿ ಜಾಗದ ಭರ್ತಿ. ವಂಚನೆಗೆ ಅವಕಾಶ ಮಾಡಿಕೊಡದಂತಹ ದಕ್ಷಿಣ ಕನ್ನಡ 17-16. ನೋಡಲಾಗದವನಿಗೆ ತುಂಬಲಾಗದ ನಷ್ಟ. (18-17), 18-17. Check out. Shashank Gowda. 18-19. ಇದ್ರ ಬ್ಯಾಕ್ ಹೆಂಗೆ ಕರ್ಕೊಂಡು ಇದ್ರ ಬ್ಯಾಕ್ ಹೆಂಗೆ ಕರ್ಕೊಂಡು ಇದೆಲ್ಲ ನನಗೆ ಓದಿದ್ದಾರೆ. ನೀವು ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. ಹಸ್ತದಲ್ಲಿ ದೋಷ. 19-20, 19-20. ಕಂಡುಬಿಡ್ತೀರ ಅವಳ ಚೆಕ್ ಔಟ್. 20 each, 20-20. ಇದು ತಿನ್ನುವ ಬಿಸ್ಕೆಟ್ ಅಲ್ಲ, ಕ್ರಿಕೆಟ್ ಅಲ್ಲ, ಇದು ವಾಲಿಬಾಲ್. 20 each. ತಿಳಿದವನೇ ಮಹಾಶೂರ, ಶಕ್ತಿಗಿಂತ ಯುಕ್ತಿ ಮೇಲು. 21-20. 22-20, 22-20. 21-22, 21-22. ವಿಜಯಲಕ್ಷ್ಮಿ ಬಹಳ ಚಂಚಲೆ. ಅವರಿಗೊಲಿಯುತ್ತಾಳೋ ಇವರಿಗೊಲಿಯುತ್ತಾಳೋ?
21-22. each. 22ರ ಸಮಬಲ. ಇಪ್ಪತ್ತಮೂರು 22. ಇದೀಗ 1 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿದೆ ದಕ್ಷಿಣ ಕನ್ನಡ. ಸರ್ವಿಸ್ನಲ್ಲಿ ವೈಫಲ್ಯತೆ. 23ರ ಸಮ. ವಂಚನೆಗೆ ಅವಕಾಶ ಮಾಡಿಕೊಡದಂತಹ ಯಜಮಾನಿ ಫ್ರೆಂಡ್ಸ್. 24-23. ಸೆಟ್ ಪಾಯಿಂಟ್ in favor of Hejamadi friends. Yes, idea. 24-24, 24 each. Check out. 25-24, 25-24. 1 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿದೆ ಯಜಮಾನಿ ಫ್ರೆಂಡ್ಸ್. ಇದರೊಂದಿಗೆ ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಿದೆ ಯಜಮಾನಿ ಫ್ರೆಂಡ್ಸ್. 1-0. 1 each. ಎಸ್, ಅದ್ಭುತ ಸೇವೆ. 3-1 ಪಂದ್ಯ. ನಾಲ್ಕು 1. 4-1. 5-1. 6-1. 7-2.  ಅದ್ಭುತ ಆಕ್ರಮಣ. 8-3. ಶಾರ್ಟ್ ಪಾಸ್. ತಡೆಗೋಡೆಯಲ್ಲಿ ವೈಫಲ್ಯತೆ. 9-4. ವೈಫಲ್ಯತೆ. ನಿತ್ರಾಣ ಸೇವೆಯಲ್ಲಿ ಸಚಿನ್. 10-4. ಆಯ ತಪ್ಪಿದಂತಹ ಸರ್ವೀಸ್. 6-10. 11-6. 11-6 ಆಯ ತಪ್ಪಿದಂತಹ ಸೇವೆ. 7-11.
7. 8-12. into 12. ಅಲ್ಲಿಂದಲ್ಲಿಗೆ ಕಾದು ಕುಳಿತಂತ ಉತ್ಸಾಹ. ಇದೇ ಸಂಖ್ಯೆ 8ರಲ್ಲಿ 9, 12, 9-12. 13-9. 10-13. 10-13. ಜಾನ್ ಮ್ಯಾನ್ ಖಾಲಿ ಜಾಗದ ಭರ್ತಿ. ಇದು ಜಿಯೋನು ಅಲ್ಲ, ಇದು ಏರ್ಟೆಲ್ ಅಲ್ಲ, ಇದು ಐಡಿಯಾ. 14-10. (16-11). (12, 16). (17-12). ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಿರುವಂತಹ ಸಚಿನ್ 13-17. 18-13. ಸರ್ವಿಸ್ ನಲ್ಲಿ ವೈಫಲ್ಯತೆ. ಬಹಳಷ್ಟು ಹೊತ್ತಿನ ಕಾಲ ಗಾಳಿಯಲ್ಲಿ ಆರುತ್ತಿರುವಂತಹ ಕೇವಲ 270 ಗ್ರಾಂ ತೂಗುವಂತಿರುವಂತಹ ಚೆಂಡು. ಗುಡ್ ಡ್ರಾಪ್. ಜಾನ್ ಮ್ಯಾನ್ ಮೆದುಳಿಗೆ ಮೇವು. 19-13. 20-13. 21-13. 21-13. ಎತ್ತುಗೆಯಲ್ಲಿ ವೈಫಲ್ಯತೆ. 14-21. ಲಾಂಗ್ ಸರ್ವಿಸ್. 22-15 ದ್ವಿತೀಯ ಸೆಟ್ಟಿನ ಗೆಲುವಿನ ಸಮಯದಲ್ಲಿದೆ ಹೆಜಮಾಡಿ ಫ್ರೆಂಡ್ಸ್. ಎಲ್ಲ ಫೋಟೋ ಫಿನಿಶ್ ಆಯ್ತು. 16-22. 16-22. 23-16. 24-16 ಸೆಟ್ ಪಾಯಿಂಟ್. ಕೊನೆಯ ಅಂಕದ ಸರ್ವಿಸ್ ಭಾಗದಲ್ಲಿ ಯಜಮಾನಿ ಫ್ರೆಂಡ್ಸ್ ತಂಡ 24-16 ದ್ವಿತೀಯ ಸೆಟ್. 17-24.
ಇದರೊಂದಿಗೆ ಸತತ 2 ಸೆಟ್ ಅನ್ನು ಗೆದ್ದುಕೊಂಡಿದೆ ಈ ಭಾಗದ ಯಜಮಾಡಿ ಫ್ರೆಂಡ್ಸ್ ತಂಡ. Again 1-2-0 2-0ದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರ ಮಾಲೀಕತ್ವದ ತಂಡ. ಒಂದು ಎರಡರಲ್ಲಿ ಖಾತೆಯ ಆರಂಭಗೊಳ್ಳುತ್ತಾರೆ. ದಕ್ಷಿಣ ಕನ್ನಡ ವಾಲಿಬಾಲ್ ಅಸೋಸಿಯೇಷನ್ ಸದಸ್ಯರ ತಂಡವಾಗಿದೆ ದಕ್ಷಿಣ ಕನ್ನಡ. 1-2 Yes again 3-1. ದಿಟ್ಟತೆಯ ತಡೆಗೋಡೆಗಳನ್ನು ಭೇದಿಸುವ ಪ್ರಯತ್ನಗಳಲ್ಲಿ ಸತತವಾದ ಪ್ರಯತ್ನಗಳ ಯಶಸ್ಸಿನ ಹಾದಿಯಲ್ಲಿ ಹೆಜಮಾಡಿ ಫ್ರೆಂಡ್ಸ್ ಹೆಜಮಾಡಿ ಪ್ರಬಲತೆಯ ಹೋರಾಟಗಳ ಮಧ್ಯೆ ಅಂಕಗಳನ್ನು ಸರಾಗವಾಗಿ ಎದುರಾಳಿಗೆ ಅರ್ಪಿಸಿಕೊಳ್ಳುತ್ತಾರೆ. 5-1 ಬಲಿಷ್ಠತೆಯ ಹೋರಾಟಗಳಲ್ಲಿ ಶಶಾಂಕನ ಆಟ. 2-5 Yes again. Reverse foot up. 3-5. Again going to south. Dakshina Kannada. 4-5. Aha. Vertical ಇದು ಇಡೀ 6-4. ಸಚಿನ ಪ್ರಯತ್ನ ವ್ಯರ್ಥವಾದರೂ ಕೂಡ ಅಂಕವನ್ನು ಗಳಿಸಿಕೊಂಡ ದಕ್ಷಿಣ ಕನ್ನಡ. 5-6. ನಿಲುವುಗಳಿಗೆ ಬದ್ಧವಾದ ಹೋರಾಟಗಳ ಮಧ್ಯೆ 6-7 ಸ್ಪರ್ಧೆ. ಜಜು ವೆಸ್ಟ್ 8-6. ഏറ്റവും വലിയ കായിക ലോകത്തിൽ വോളിബോൾ താരങ്ങൾ. 7-9. ಆಹಾ, ನಿಚ್ಚಳವಾದ ಗುರಿಯನ್ನು ಬೆನ್ನಟ್ಟಿ ಹೊರಟಿರುವ ಪಂದ್ಯ ಗೆಲ್ಲಬೇಕಾದರೆ ಈ ಸೆಟ್ ಅನ್ನು ಉಳಿಸಿಕೊಳ್ಳಬೇಕಿದೆ ದಕ್ಷಿಣ ಕನ್ನಡ. Receive. 9-9 ಸಮಬಲ. ನಮ್ಮ ಊರದ ನಮ್ಮ ನೇರದ ಜವನರು. ಓಹೋ 10-9. 10-9.
Yes, 11, 9, 11, 9. ಆಹಾ, ಸತತ ಅಂಕಗಳನ್ನು ಕಲೆ ಮಾಡಿಕೊಟ್ಟ ಆಟಗಾರ 11. ಸ್ಲೋ 11, 8, 11, 11. Pertada point 12 each. 13-12. 13-12 ತನೆಗಳೊಂದಿಗೆ ಬಿಟ್ಟ ಸ್ಥಳವನ್ನು ತುಂಬುವ ಪ್ರಯತ್ನ ಯಶಸ್ವಿಯಾದ ಜಾಗ 14-12. Thirteen, 14. each. 14 ಸಮ. Fifteen, 14, 15, 14. ಶಶಾಂಕ ದಿಟ್ಟತೆಯತಾರೆ ಬಹಳಷ್ಟು ಅದ್ಭುತವಾದ ಪ್ರಹಾರಗಳ ಮೂಲಕ ಅಂಕಗಳನ್ನು ಕಲೆ ಹಾಕಿಕೊಂಡಾಗ 16-14. 16-14. 17-14. 7-14. ವಂಚಿಸಲು ಹೋಗಿ ತಾನೇ ವಂಚಿತನಾದ 18-14. ಅಂತರ 4ಕ್ಕೇರಿದೆ. 19-15. 19-14. ಬಹಳಷ್ಟು ಯೋಚನೆಯನ್ನ ಮಾಡಿ ಆಡುವ ಮೂಲಕ ಅಂಕವನ್ನು ಕಲೆ ಹಾಕಿಕೊಂಡಾಗ 15-19. 15-19. ಹೆಜಮಾಡಿ 20-15. 20-15 അടുത്ത മത്സരത്തിന് വേണ്ടി SRM യൂണിവേഴ്സിറ്റി ഡേഞ്ചർ ബോയ്സ് തമിഴ്നാട് ഇരു ടീമുകളും തയ്യാറെടുപ്പ് നടത്തുവാൻ സൂചന അറിയിക്കുന്നു. Team Dakshina Kannada leading by 4 points. ದಿವ್ಯ ಸಮಕ್ಷಮದಲ್ಲಿ ಪಂದ್ಯ. ಬೆಕ್ಕಸ ಬೆರೆಗಾದ ದಕ್ಷಿಣ ಕನ್ನಡ ಅಂಕವನ್ನು ಗಳಿಸಿಕೊಂಡ ಹೆಜಮಾಡಿ 18-20. ಸಮಯದ ಪೂರ್ಣ ಪರಿಕಲ್ಪನೆಗಳೊಂದಿಗೆ
ಕಾಂಬಿನೇಷನ್ ಮಿಸ್ ಆಗಿದೆ. Again, 20 each. 20. 21-20. 21-20ರಲ್ಲಿ ಅವನು ಬಿಡಲ್ಲ, ಇವನು ಕೊಡಲ್ಲ. Just go. Adi, Body, 20-21. 22-21. ತಪ್ಪುಗಳನ್ನ ತಿದ್ದಿಕೊಳ್ಳಬೇಕಿದೆ. 22 ಈಚ್. 22 ಅನ್ನುವ ಸಮನೆಲೆಯಲ್ಲಿ ಸ್ಪರ್ಧೆ. ಅದು ನಿರಾಸೆ ಇದೆ. ದಕ್ಷಿಣ ಕನ್ನಡ ಹಿನ್ನಡೆಯಲ್ಲಿರುವಂತೆ. 23-22. ರೋಹನ್ ಹೊರಭಾಗದಲ್ಲಿ ಬಿದ್ದ ಚೆಂಡು. 24-22. 24-22. ऊर्जा मने गोंता ताटी आटला करले मारे मनी पुजाराता अरे जोर ताटी करले 24-22. ओहो 23-24. ಇಪ್ಪತ್ತೈದು 24. ಮುನ್ನಡೆಯಲ್ಲಿ ಹೆಜಮಾಡಿ. ಕಪ್ ವಿನ್ನರ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರ ಪ್ರಾಯೋಜಿತ ತಂಡ ಕ್ಯಾಲಿಕಟ್ ಯೂನಿವರ್ಸಿಟಿಯ ತಂಡವಾಗಿದ್ರೆ ಇಲ್ಲಿ ಹೆಜಮಾಡಿ ಫ್ರೆಂಡ್ಸ್. ಹೆಜಮಾಡಿ 26 26 ಸಮ. ವಂಚಿಸಲು ಹೋದವ ಮತ್ತೆ ವಂಚಿತನಾದ. 27-26. 27-26. each. Dalagu Duhala 27 each. 28-27. ಪ್ರತಿ ಪ್ರೇಕ್ಷಕರ ಹೃದಯದ ಬಡಿತವನ್ನು ಹೆಚ್ಚಿಸುತ್ತಿರುವ ಸ್ಪರ್ಧೆ. ಗೆಲ್ಲಬೇಕಾದ ಒತ್ತಡ ದಕ್ಷಿಣ ಕನ್ನಡಕ್ಕೆ. ಶಶಾಂಕ್ ಸಮಿಸ್ತಾರೆ. 28 ಒಂದು ആഞ്ജനേയരിലൊക്കെ ഉള്ളതാ.
29-28 29-28 ಆಯೆ ಬುಡಯ್ಯಪ್ಪ 29-29 ಸಮಬಲದಲ್ಲಿ ಸಚಿನ 30-29 ಮರಳಿದ ಸ್ಪರ್ಧೆ ಅವನಿಗೆ ಸೂಪರ್ ಆಗಿ ಕೊಟ್ಟಿದ್ದು ನಾನೇ 30-30 ಪಾಡಚ್ಚಿ 30-30 ಆಹಾ ಆಕ್ರಮಿತ ಜಾಗ ಈ ಬೋಲ್ ಬಿಟ್ಟ ಕುಡಿತಾರೆ ಒಂದು ಜಾಗದಲ್ಲಿ ಹಾಲು ಮತ್ತೊಂದರಲ್ಲಿ ಬೋಲ್ ಬಿಟ್ಟ ಬೂಸ್ಟಿಲ್ಲ ಮ್ಯಾನ್ 31-30 ಸಚಿನ್ ತೆಂಡೂಲ್ಕರ್ ಅಲ್ಲ ವಾಲಿಬಾಲ್ ಆಟಗಾರ 31 each ಗೇಮ್ ಓಹೋ again 32-31 ಒಂಜಿ ತಿಂಗಳಾണ് ಅನುಪಂತರೆ ಕರೆ ಮೊಬೈಲ್ ಹೋಗು ಸ್ಪರ್ಧೆಯಲ್ಲಿ ಮೊದಲ ಸೆಮಿಫೈನಲ್ ಗೆದ್ದು ಫೈನಲ್ಗೆ ಲಗ್ಗಿ ಇಟ್ಟ ತಂಡ ಪ್ರಕಾಶ್ ಅವರ ಪ್ರಾಯೋಜಿತ ಕ್ಯಾಲಿಕಟ್ ಯೂನಿವರ್ಸಿಟಿ ಹೆಜಮಾಡಿ ಫ್ರೆಂಡ್ಸ್ ಹೆಜಮಾಡಿ ಅಭಿನಂದನೆಗಳು. ಜೊತೆಗೆ ಕೂಟದಲ್ಲಿ ಭಾಗವಹಿಸಿದ ದಕ್ಷಿಣ ಕನ್ನಡಕ್ಕೂ ಅಭಿನಂದನೆಗಳು.